ಜಗತ್ತನ್ನೇ ಬೆನ್ನು ಬಿಡದೆ ಕಾಡುತ್ತಿರುವ ಕೋವಿಡ್ ಎರಡನೇ ಅಲೆ ಜನರನ್ನ ಭಯಭೀತರನ್ನಾಗಿಸುತ್ತಿದೆ. ಈ ಬಗ್ಗೆ ಜಾಗೃತರಾಗುವ ಸರದಿ ನಮ್ಮದಾಗಿದ್ದು, ಇದಕ್ಕಾಗಿ ಆರೋಗ್ಯ ಇಲಾಖೆಯ ಮೂಲಕ 45 ವರ್ಷ ಮೇಲ್ಪಟ್ಟವರಿಗೆ ನೀಡುತ್ತಿರುವ ಚುಚ್ಚುಮದ್ದನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಪಡೆಯುವ ಮೂಲಕ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳುವಂತೆ ಕಾಪು ಪುರಸಭಾ ಅಧ್ಯಕ್ಷ ಅನಿಲ್ ಕುಮಾರ್ ಹೇಳಿದ್ದಾರೆ. ಅವರು ಕಾಪುಪಡು ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜಿಸಿದ ಕೊರೋನಾ ವಿರುದ್ಧ ಚುಚ್ಚುಮದ್ದು ನೀಡುವ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಸದುಪಯೋಗವನ್ನ ಗ್ರಾಮದ 51 ಮಂದಿ ಪಡೆದುಕೊಂಡಿದ್ದು, ಇದರಲ್ಲಿ ಮಹಿಳೆಯರೇ ಸಿಂಹಪಾಲು ಎಂಬುದು ಗಮನಾರ್ಹ. ಪಡು 11ನೇ ವಾರ್ಡ್ನಲ್ಲಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಟ್ಟಿಗೆ ಸೇರಿಕೊಂಡು ಇಲ್ಲಿನ ಸ್ಥಳೀಯರಿಗೆ ಲಸಿಕೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ. ಈ ಲಸಿಕೆ ಅಂತ ತಗೊಳ್ಳೋದ್ರಿಂದ ಯಾರಿಗೆ ಯಾವುದೇ ತೊಂದರೆ ಕೂಡ ಆಗ್ತಾ ಇಲ್ಲ. ಸ್ವಲ್ಪ ಒಂದು ದಿವಸ ಜ್ವರ ಏನು ಬರ್ಬೋದು, ಅದಕ್ಕಿಂತ ಹೆಚ್ಚಿನ ಯಾವುದೇ ರೀತಿಯ ತೊಂದರೆ ಇಲ್ಲ. ತಾವು ಯಾರು ಕೂಡ ಹೆದರುವಂಥದ್ದು ಅಗತ್ಯ ಇಲ್ಲ. ಎಲ್ಲ ಕಡೆಗೆ ಎಲ್ಲರೂ ಕೂಡ ಈ ಒಂದು ಲಸಿಕೆ ತಗೊಳ್ಬೇಕು. 45 ವರ್ಷದ ಮೇಲ್ಪಟ್ಟವರು ಎಲ್ಲರೂ ತಗೊಳ್ಬೇಕು. ಹಾಗಾಗಿ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ಈ ಒಂದು ಲಸಿಕೆಯನ್ನು ಪಡಿಬೇಕು. ಇಲ್ಲಿ ಯಾಕೆ ನಾವು ಮಾಡಿದ್ದೇವೆ ಅಂದರೆ, ಈ ಸಂದರ್ಭ ವೈದ್ಯಾಧಿಕಾರಿ ಸುಧಾಕರ್ ಸಹಿತ ಕಾಪು ಪುರಸಭಾ ಸದಸ್ಯರು, ಸ್ಥಳೀಯ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು.